ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಾ ಇರುವ ಆತ್ಮಹತ್ಯೆ ಪ್ರಕರಣಗಳ ಕುರಿತು ಸಮಾಜದಲ್ಲಿ ಚರ್ಚೆಗಳು ನಡೀತಾ ಇದೆ. ಸಾಮಾನ್ಯ ಜನರ ನೋವನ್ನು ಮುಕ್ತವಾಗಿ ಆಲಿಸಿ ಅದಕ್ಕೆ ಸೂಕ್ತ ಪರಿಹಾರ ಕಂಡುಕೊಳ್ಳುವ ಕಾರ್ಯಗಳು ನಡೆಯೋದ್ರಿಂದ ಇದರ ಪ್ರಮಾಣವನ್ನು ಕಡಿಮೆ ಮಾಡಲು ಸಾಧ್ಯ ಅಂತ ಮಾಜಿ ಸಂಸದ ಕೆ ಜಯಪ್ರಕಾಶ್ ಹೆಗ್ಡೆ ಹೇಳಿದ್ದಾರೆ. ಕಂದಾಪುರದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದರು. ಇದಕ್ಕೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಇದಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತಿರುವ ತಜ್ಞರೊಂದಿಗೆ ಸಮಾಲೋಚಿಸಲಾಗಿದೆ. ಮಾನಸಿಕ ಒತ್ತಡ ಹಾಗೂ ಅಪಸ್ಮಾರದಂತಹ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಸೂಕ್ತ ಸಮಾಲೋಚನೆ ಹಾಗೂ ವೈದ್ಯಕೀಯ ಪರಿಹಾರ ಕಲ್ಪಿಸುವ ಕುರಿತು ಚಿಂತನೆ ನಡೆಸಲಾಗಿದೆ. ನಮ್ಮ ಕುಟುಂಬದ ಆಸರೆಯಲ್ಲಿ ಖುಷಿ ಯೋಜನೆ ಸ್ಥಾಪಿಸಲಾಗಿದ್ದು, ಟೋಲ್ ಫ್ರೀ ನಂಬರ್ ಪಡೆದುಕೊಳ್ಳಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಯೋಜನೆಯ ಸಹಾಯ ಬಯಸುವವರಿಗೆ ಸಮಾಲೋಚನೆ ಹಾಗೂ ಅಗತ್ಯ ಬಿದ್ದರೆ ಸಮಾನ ಮನಸ್ಕರ ನೆರವಿನಿಂದ ವೈದ್ಯಕೀಯ ವೆಚ್ಚಗಳನ್ನು ಭರಿಸುವ ಕುರಿತು ಚಿಂತನೆ ನಡೆಸಲಾಗಿದೆ ಎಂದ ಅವರು, ಉಡುಪಿ ಜಿಲ್ಲೆಯನ್ನ ಕೇಂದ್ರವಾಗಿರಿಸಿಕೊಂಡು ಸೇವೆ ಆರಂಭಿಸಲಾಗುವುದು. ಮುಂದೆ ಇದರ ಜಿಲ್ಲೆಗಳಿಗೆ ವಿಸ್ತರಿಸುವ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುವುದೆಂದು ಹೇಳಿದರು. ನಾವೊಂದು ಖುಷಿ ಪ್ರಾಜೆಕ್ಟ್ ಅಂತ ಒಂದು ಮಾಡಿದೆ. ಅದ್ರ ಮುಖಾಂತರ ಅವ್ರ ಹತ್ರ ಡಾಕ್ಟರ್ ವೆಬಿನಾರ್ ಡಿಸ್ಕಷನ್ ಸ್ಟಾರ್ಟ್ ಮಾಡ್ತೇನೆ. ಮೊನ್ನೆ ಮಾಡಬೇಕಂತ ಮಾಡಿದ್ದು, ನಮಗಿಂದು ಟೋಲ್ ಫ್ರೀ ನಂಬರ್ ಸಿಕ್ಕಲಿಲ್ಲ, ಅಪ್ಲೈ ಮಾಡಿದ್ದೇವೆ. ಅದರಲ್ಲಿ ನಮ್ಮ ಚಿಂತನೆ ಏನಂತ ಹೇಳಿದರೆ, ಕೇವಲ ಅವರನ್ನು ವೈದ್ಯರೊಟ್ಟಿಗೆ ಸಂಪರ್ಕ ಮಾಡಿಸೋದಲ್ಲ, ವೈದ್ಯರಿಗೆ ಅವರ ವೆಚ್ಚವನ್ನು ಭರಿಸೋದು ನಾವೇ ಮಾಡ್ತೇವೆ ಅಂತ. ನಮ್ಮ ಸ್ನೇಹಿತರು ಬೇರೆ ಬೇರೆ ಆರ್ಗನೈಸೇಷನ್ ಅವರು ಅದಕ್ಕೆ ಮುಂದೆ ಬಂದಿದ್ದಾರೆ. ನೇರವಾಗಿ ವೈದ್ಯರಿಗೆ ಅವರ ವೆಚ್ಚವನ್ನು ಭರಿಸುವಂಥದ್ದು. ನಟಿಯರು ಸಿಕ್ಕಿಬಿದ್ದಿರುವುದರಿಂದ ಡ್ರಗ್ಸ್ ಪ್ರಕರಣಕ್ಕೆ ವ್ಯಾಪಕ ಪ್ರಚಾರ ದೊರಕುತ್ತಿದೆ. ಈ ಪ್ರಕರಣಗಳು ಬೆಳಕಿಗೆ ಬಂದ ಬಳಿಕ ಸಮಾಜದ ಮೇಲೆ ಎಷ್ಟು ಪರಿಣಾಮವಾಗಿದೆ ಎನ್ನುವ ಕುರಿತು ಚರ್ಚೆ ನಡೆಯಬೇಕು. ಡ್ರಗ್ಸ್ ನಿಯಂತ್ರಣಕ್ಕಾಗಿ ಶ್ರಮಿಸುತ್ತಿರುವ ಪೊಲೀಸರ ಪ್ರಯತ್ನ ಅಭಿನಂದನೀಯ. ಸಮಸ್ಯೆಯ ಗಂಭೀರತೆಯನ್ನು ಅರಿತುಕೊಂಡು ಗ್ರಾಮ ಮಟ್ಟದಲ್ಲಿ ಜಾಗೃತಿ ಮೂಡಬೇಕು. ಎಲ್ಲಾ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಿದಾಗ ಹಾಗೂ ಸಾರ್ವಜನಿಕರ ಸಹಕಾರದಿಂದ ಮಾತ್ರ ಪೊಲೀಸರ ಶ್ರಮ ಸಾರ್ಥಕವಾಗುತ್ತದೆ ಎಂದು ಹೇಳಿದ್ರು. ಸಿನಿಮಾ ತಾರೆಯರು ಸಿಕ್ಕಿ ಬಿದ್ದದ್ರಿಂದ ಅದಕ್ಕೆ ಜಾಸ್ತಿ ಪಬ್ಲಿಸಿಟಿ ಸಿಕ್ತು. ಪ್ರಾಯಶಃ ಫಾರ್ ದ ಬಿಗಿನಿಂಗ್ ಇಟ್ಸ್ ಓಕೆ. ಅವರು ಸಿಕ್ಕಿ ಬಿದ್ದದ್ದು, ಅವರ ಪಬ್ಲಿಸಿಟಿ ಜಾಸ್ತಿ ಆದದ್ದು. ಆದರೆ ಈಗ ನಾವು ಸಮಾಜದಲ್ಲಿ ಇದು ಎಷ್ಟು ಡೀಪಾಗಿ ಹೋಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕಾಗ್ತದೆ. ಇತ್ತೀಚೆಗೆ ಸ್ವಲ್ಪ ಪೊಲೀಸ್ ಇಲಾಖೆಯವರು ಹಿಡೀಲಿಕ್ಕೆ ಶುರು ಮಾಡಿದ್ದಾರೆ. ನಾನು ಹೇಳೋದು, ಪೊಲೀಸ್ ಇಲಾಖೆಯಲ್ಲಿ ಪ್ರತಿ ಸ್ಟೇಷನ್ ಹೌಸ್ ಆಫೀಸರಿಗೆ ಅವರ ಇನ್ಫಾರ್ಮೆಂಟ್ ಒಬ್ಬ ಇರ್ತಾನೆ, ಇಂಟೆಲಿಜೆನ್ಸ್ ಇರ್ತದೆ. ಅವರ ಏರಿಯಾದಲ್ಲಿ ಏನು ನಡೀತಾ ಇದೆ ಅನ್ನೋ ಬಗ್ಗೆ ಅವರಿಗೆ ಗಮನ ಇರಲೇಬೇಕಾಗ್ತದೆ. ಶಾಲೆಗಳನ್ನು ತೆರೆಯುವ ಬಗ್ಗೆ ಪೋಷಕರು ಅಭಿಪ್ರಾಯಗಳಿಗೆ ಮನ್ನಣೆ ನೀಡಬೇಕು. ಲೋಕಸಭೆ ಹಾಗೂ ವಿಧಾನಮಂಡಲಗಳಲ್ಲಿ ತೆಗೆದುಕೊಂಡಿರುವ ರಕ್ಷಣಾ ಕ್ರಮಗಳನ್ನು ಶಾಲೆಗಳಲ್ಲಿ ನೀಡಲು ಸಾಧ್ಯವೇ ಎನ್ನುವ ಕುರಿತು ಚಿಂತನೆ ನಡೆಯಬೇಕು. ಸೋಂಕು ತಡೆಯಲು ವಿದ್ಯಾರ್ಥಿಗಳಿಗೆ ಕುಳಿತುಕೊಂಡೇ ಉತ್ತರ ನೀಡಲು ಅವಕಾಶ ನೀಡಬೇಕು. ಊರವರ ಹಾಗೂ ಪೋಷಕರ ಸಹಕಾರದಿಂದ ಅಮೂಲ್ಯ ಜೀವಗಳನ್ನು ರಕ್ಷಿಸಲು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಹೆಗ್ಡೆ ಸಲಹೆಯನ್ನ ನೀಡಿದರು. ಶಾಲೆಯಲ್ಲಿ ಯಾವ ರೀತಿಯಲ್ಲಿ ರಕ್ಷಣೆಯನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ ಅನ್ನುವಂಥದ್ದು ನಾನು ನೋಡಿದೆ. ಪಾರ್ಲಿಮೆಂಟ್ನಲ್ಲಿ ಪ್ರತಿಯೊಬ್ಬ ಮೆಂಬರಿಗೂ ಪ್ರೊಟೆಕ್ಷನ್ ಹಾಕಿದ್ದು, ವಿಧಾನಸಭೆಯಲ್ಲಿ ಹಾಕಿದ್ದು, ಗ್ಲಾಸು ಪ್ಲಾಸ್ಟಿಕ್ಕು ಎಂಥದ್ದು ಹಾಕಿದ್ದು. ಅದೇ ರೀತಿಯಲ್ಲಿ ಮಕ್ಕಳಿಗೆ ಕ್ಲಾಸ್ನಲ್ಲಿ ಸಹ ಹಾಕಿ ಮಾತಿನವರಿಗೆ ಈಗ ಸ್ಪೀಕರ್ ಇದ್ದಾಗ ನಿಂತು ಉತ್ತರ ಕೊಡಬೇಕಿತ್ತು. ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ಕೂತ್ಕೊಂಡೇ ಉತ್ತರ ಕೊಡುವಂಥ ವ್ಯವಸ್ಥೆ ಆಯಿತು. ಶಾಲೆಗಳಲ್ಲೂ ಅದೇ ರೀತಿಯಾದ ಮುಂದಿನ ಮಕ್ಕಳ ಮೇಲೆ ಏನಾದರೂ ಸ್ಪ್ರೇ ಮಾಡುವಂಥದ್ದು ಎಲ್ಲರಿಗೂ ಇರೋದು, ಕೆಲವರಿಗೆ ಇರ್ತದೆ, ಅದನ್ನು ಬೈ ನ್ಯಾಚುರಲ್ ಆಗಿ ಬರುವಂಥದ್ದು. ಅದಕ್ಕೆ ಕೂತು ಉತ್ತರ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದರೆ ಮಕ್ಕಳಿಗೆ ದಟ್ ವಿಲ್ ಹೆಲ್ಪ್. ಚುನಾವಣೆ ನಡೆದ ಬಳಿಕ ಅಧಿಕಾರ ಹಂಚಿಕೆಗಳು ನಡೆಯದೇ ಇದ್ರೆ ಆಡಳಿತ ಸೂತ್ರ ಅತಂತ್ರವಾಗ್ತಿದೆ. ತಡೆಯಾಜ್ಞೆಯ ಕಾರಣದಿಂದಾಗಿ ಈ ಹಿಂದೆ ನಡೆದ ಸ್ಥಳೀಯ ಸಂಸ್ಥೆಗಳ ಫಲಿತಾಂಶ ಪ್ರಕಟವಾಗಿ 2 ವರ್ಷದ ಬಳಿಕ ಇದೀಗ ಅಧಿಕಾರ ಸ್ಥಾಪನೆಯ ಕಾರ್ಯಗಳು ನಡೆಯುತ್ತಿದೆ. ಮುಂಬರುವ ಗ್ರಾಮ ಪಂಚಾಯತ್ ಚುನಾವಣೆಯ ವೇಳೆಯಲ್ಲಿಯೂ ಈ ಪರಿಸ್ಥಿತಿ ಪುನರಾವರ್ತನೆಯಾಗದಂತೆ ಸರ್ಕಾರ ಎಚ್ಚರಿಕೆ ವಹಿಸಬೇಕು. ಪ್ರಚಾರ ಕಾರ್ಯದ ವೇಳೆ ಕೋವಿಡ್ ಸೋಂಕು ಹರಡದಂತೆ ಎಚ್ಚರಿಕೆಯ ಕ್ರಮಗಳನ್ನು ಅನುಸರಿಸಬೇಕು ಎಂದು ಅವರು ಹೇಳಿದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.